ಸಿಎಂ ಇಬ್ರಾಹಿಂ ಕಾಂಗ್ರೆಸ್ ಪಕ್ಷ ಬಿಡುವಂತಹ ಪ್ರಶ್ನೆಯೇ ಇಲ್ಲ. ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ನನ್ನನ್ನು ವಿಧಾನಸಭೆಯ ಉಪನಾಯಕನನ್ನಾಗಿ ಮಾಡಿದ್ದಕ್ಕೂ ಅವರ ಅಸಮಾಧಾನಕ್ಕೂ ಯಾವುದೇ ಸಂಬಂಧ ಇಲ್ಲ ಎಂದು ವಿಧಾನಸಭೆಯ ಉಪನಾಯಕ ಶಾಸಕ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಿಎಂ ಇಬ್ರಾಹಿಂರನ್ನ ಹಿಂದೆಯೂ ಪಕ್ಷ ಗುರುತಿಸಿದೆ, ಮುಂದೆಯೂ ಗುರುತಿಸಲಿದೆ ಎಂದರು. ಪಕ್ಷ ಎಂದಿಗೂ ಅಂಬೇಡ್ಕರ್ ಅವರ ಸಂವಿಧಾನ, ಮಹಾತ್ಮ ಗಾಂಧಿಯವರ ತತ್ವ ಸಿದ್ಧಾಂತಗಳ ಆಧಾರದಲ್ಲಿ ಕಾರ್ಯಾಚರಿಸ್ತಾ ಇದೆ. ವಿಧಾನಸಭೆ ಉಪನಾಯಕನಾಗಿ ನನ್ನ ಮೇಲಿನ ಜವಾಬ್ದಾರಿ ಹೆಚ್ಚಾಗಿದೆ. ಇದು ಸ್ಥಾನಮಾನಕ್ಕಿಂತಲೂ ಹೆಚ್ಚಿನ ಜವಾಬ್ದಾರಿ. ಸರ್ಕಾರದ ವೈಫಲ್ಯಗಳನ್ನು ಇನ್ನಷ್ಟು ಸಮರ್ಥವಾಗಿ ಬಿಂಬಿಸಿ ಹೋರಾಟ ಮಾಡುವ ಜವಾಬ್ದಾರಿ ಎಂದು ಖಾದರ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ಕೆ ಅಭಯ ಚಂದ್ರ ಜೈನ್, ಮುಖಂಡರಾದ ಮೊಹಮ್ಮದ್ ಮೋನು, ಸಂತೋಷ್ ಕುಮಾರ್, ಲುಕ್ಮನ್, ಶುಭೋದಯ ಆಳ್ವಾ, ಮೋಹನ್, ಅಲ್ವಿನ್ ಪ್ರಕಾಶ್, ಟಿಕೆ ಸುಧೀರ್ ಮೊದಲಾದವರು ಉಪಸ್ಥಿತರಿದ್ದರು. ಸಿಎಂ ಇಬ್ರಾಹಿಂ ಅವರ ವಿಧಾನ ಪರಿಷತ್ತಿನ ಸಭಾನಾಯಕ ಸ್ಥಾನದ ವಿಚಾರವು ಮತ್ತು ಈ ವಿಚಾರಕ್ಕೆ ವಿಧಾನಸಭೆಯ ಉಪನಾಯಕ ವಿಚಾರಕ್ಕೆ ಯಾವುದೇ ಸಂಬಂಧ ಇಲ್ಲ. ಆ ವಿಚಾರವೇ ಬೇರೆ, ಈ ವಿಚಾರವೇ ಬೇರೆ. ಇಲ್ಲಿ ಉಪನಾಯಕನ ಸ್ಥಾನ ಒಂದು ಖಾಲಿ ಇತ್ತು, ಅದನ್ನು ತುಂಬಿಸುವಾಗ ಯಾರು ಈ ಒಂದು ಇದು ಇದ್ದಾರೆ ಅಂತ ಹೇಳಿ ಎಲ್ಲ ವಿಚಾರ ನೋಡಿಕೊಂಡು ನನಗೊಂದು ಅವಕಾಶ ಮಾಡಿ ಕೊಟ್ಟಿರ್ತಾರೆ. ಇದು ಬಹುಶಃ ಸಿಎಂ ಇಬ್ರಾಹಿಂನವರು ನಮ್ಮ ಪಕ್ಷದಲ್ಲೇ ಇದ್ದಾರೆ. ಅವರು ಆಲ್ ಇಂಡಿಯಾ ಮಟ್ಟದ ನಮ್ಮ ನಾಯಕರು. ಅವರು ನಮಗೆ ಇಲ್ಲಿಯ ತನಕ ಕೂಡ ಸ್ವಲ್ಪ ಸ್ಪಷ್ಟವಾದ ಮಾರ್ಗದರ್ಶನ, ಸಲಹೆ, ಸೂಚನೆ ಇವತ್ತು ಪಕ್ಷಕ್ಕಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅವರು ನಮ್ಮ ಜೊತೆ ಕೊಡ್ತಾರೆ. ಪಕ್ಷ ಕೂಡ ಅವರನ್ನು ಗುರುತಿಸಿಕೊಳ್ತದೆ. ಅದಕ್ಕೆ ಇದು ವಿಧಾನ ಪರಿಷತ್ನಲ್ಲಿ ಎಲ್ಲವನ್ನು ನೋಡಿ ಇವತ್ತು ಕೊಟ್ಟಿದೆ. ಇವತ್ತು ಮೈನಾರಿಟಿ ಅನ್ನೋ ಆಗಿರ್ಬೋದು, ಆದರೂ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ನಾಯಕರು ಯಾವಾಗಲೂ ಕೂಡ BR ಅಂಬೇಡ್ಕರ್ ಅವರ ಸಂವಿಧಾನಬದ್ಧ ತತ್ವ ಆದರ್ಶಕ್ಕೆ ಅನುಗುಣವಾಗಿ ತಮ್ಮ ಕಾರ್ಯನಿರ್ವಹಿಸ್ತದೆ. ಯಾರೇ ಇವತ್ತು ಒಂದು ಸ್ಥಾನಕ್ಕೆ ಬರಲಿ, ಆ ಸ್ಥಾನಕ್ಕೆ ಬಂದಾಗ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವನು ಯಾವುದೇ ತಾರತಮ್ಯ ಇಲ್ಲದೆ ಸಮಾಜದಲ್ಲಿ ಆಗುವಂತಹ ಒಂದು ಆಡಳಿತ ಪಕ್ಷದ ಜನವಿರೋಧಿ ಕಾರ್ಯಗಳೇನಿದೆ ಅದನ್ನು ನಾವು ವಿರೋಧಿಸುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ಕಾಂಗ್ರೆಸ್ನ ತತ್ವ ಆದರ್ಶವೇ ನಮಗೆ ಇವತ್ತು ಮುಖ್ಯವಾಗಿರುವಂಥದ್ದು. ಅದಕ್ಕೆ ಇವತ್ತು ಯಾರು ಯಾವ ಸಂಬಂಧ ಕೂತ್ಕೊಂಡ್ರೂ ಕೂಡ ಅವರೆಲ್ಲರ ಜೊತೆಯಾಗಿ ತಗೊಂಡು ಹೋಗುವಂತಹ ಆ ಒಂದು ಜವಾಬ್ದಾರಿ ಅವ್ರಿಗಿದೆ. ಆ ಕೆಲಸವನ್ನು ನಾನು ಖಂಡಿತವಾಗಿ ಇವತ್ತು ಮಾಡ್ತೇನೆ.